ಸಮಾಜದಿಂದ ಸಮಾಜದೆಡೆಗೆ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ಕಾರ್ಯಾಚರಿಸುತ್ತಿರುವ ಸಂಕೇತ ಮಂಗಳೂರಿದರ ವತಿಯಿಂದ ರಂಗಶಿಕ್ಷಣ ಯೋಜನೆಯನ್ವಯ ಉಚಿತ ರಂಗಶಿಕ್ಷಣ ಕಾರ್ಯಾಗಾರ ಮಂಗಳೂರಿನ ನಾರಾಯಣಗುರು ಕಾಲೇಜಿನ ದಾಮೋದರ ಆರ್ ಸುವರ್ಣ ಸಭಾಂಗಣದಲ್ಲಿ ನಡೆಯಿತು. ನಗರದ ಕುದ್ರೋಳಿಯಲ್ಲಿ ಕಾರ್ಯಾಚರಿಸುತ್ತಿರುವ ನಾರಾಯಣಗುರು ಕಾಲೇಜಿನ ದಾಮೋದರ್ ಆರ್ ಸುವರ್ಣ ಸಭಾಂಗಣದಲ್ಲಿ ಉಚಿತ ರಂಗಶಿಕ್ಷಣ ಕಾರ್ಯಾಗಾರವನ್ನು ಚಲನಚಿತ್ರ ನಟ ಯೋಗೀಶ್ ಶೆಟ್ಟಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನಟನ ಕಲೆ ಎಲ್ಲರಲ್ಲಿಯೂ ಇರುತ್ತದೆ. ಅವಕಾಶ ಬಂದಾಗ ಅದನ್ನು ತೋರ್ಪಡಿಸಬೇಕು. ಪ್ರತಿಯೊಬ್ಬ ಕಲಾವಿದ ಅಥವಾ ನಟ ತನ್ನ ಪಾತ್ರಕ್ಕೆ ಜೀವ ತುಂಬುವ ಕೆಲಸವನ್ನ ಮಾಡಬೇಕು ಎಂದು ಹೇಳಿದ್ರು. ನಿಮ್ಮ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನೀವು ಯಾವ ರೀತಿ ನಿಮ್ಮ ಲೈಫ್ ಅನ್ನು ಲೀಡ್ ಮಾಡ್ತೀರಿ, ಅದೇ ನಿಮ್ಮ ಸಕ್ಸಸ್ ಬರ್ತದೆ ಅಂತ ಯಾವತ್ತೂ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ನಮಗೆ ಸಿಗುವ ಎಕ್ಸ್ಪೀರಿಯನ್ಸ್ ಇರ್ಬೋದು, ನಮಗೆ ಮಾಡಲಿಕ್ಕೆ ಸಾಧ್ಯ ಸಹಾಯ ಇರ್ಬೋದು, ಅದನ್ನು ಮಾಡ್ತಾ ನಾವು ಮುಂದುವರಿಬೇಕಾಗ್ತದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿನಿಮಾದ ಆಡಿಷನ್ ಬಂದಾಗ ನನಗೆ ಸಿನಿಮಾದ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ. ಯಾವತ್ತು ನನಗೆ ಟೀಚಿಂಗ್ ಮಾಡೋದು, ಮಾತಾಡೋದು ಸುಮ್ಮನೆ ಅದು ತುಂಬ ಇಷ್ಟ ನನಗೆ. ನಾನು ಜಗನ್ ಸರ್ ಅಂತ ಹೇಳಿದೆ, ಸರ್ ಈ ಥರ ಒಂದು ಆಡಿಷನ್ ಇದೆ ಅಂತ. ಅವರು ಗೊತ್ತು ನಾನು ಜಾಸ್ತಿ ಆಡಿಷನಲ್ಲಿ ಅಟೆಂಡ್ ಮಾಡಲ್ಲ ಅಂತ. ಬಟ್ ಅವರು ಆಡಿಷನ್ ಹೋಗಬೇಕಾದ್ರೆ ಒಂದೇ ರೀತಿ ಹೇಳಿದ್ದು ಅವರು. ನಾರ್ಮಲಿ ನಾವು ಆಡಿಷನ್ಗೆ ಹೋಗಬೇಕಾದ್ರೆ ಏನು ಮಾಡ್ತೇವೆ, ಯಾವುದಾದ್ರೂ ಒಂದು ಪಾತ್ರದ ಬಗ್ಗೆ, ರಾಮಾಯಣ ಮಹಾಭಾರತ ಒಂದು ಯಾವುದೇ ಒಂದು ಅದ್ರ ಬಗ್ಗೆ ತಯಾರಾಗಿ ಹೋಗ್ತೇವೆ. ಬಟ್ ಜಗನ್ ಸರ್ ನನಗೆ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್, ಚಿತ್ರದ ಸಿನಾಪ್ಸಿಸ್ ಇರ್ಬೋದು, ಯಾವ ರೀತಿ ಬ್ಯಾಕ್ ಡ್ರಾಪ್ ಆಗ್ತದೆ, ಯಾವ ರೀತಿ ಅದನ್ನು ನೀನು ಆಡಿಷನ್ ಅಟೆಂಡ್ ಮಾಡಬೇಕು, ಯಾವ ರೀತಿ ಬಿಹೇವ್ ಮಾಡಬೇಕು, ಯಾವ ರೀತಿ ಆಟಿಟ್ಯೂಡ್ ತೋರಿಸಬೇಕು, ಎಲ್ಲವನ್ನು ಹೇಳಿಕೊಟ್ಟು ನಾನಲ್ಲಿ ಆಡಿಷನ್ ಅಟೆಂಡ್ ಮಾಡಿದ್ದು. ಒಂದು 6 ರೌಂಡ್ ಆಡಿಷನ್ ಸೆಲೆಕ್ಷನ್ ಆಗಲಿಕ್ಕೆ ಕಾರಣ ಗುರುಗಳಾದ ಜಗನ್ ಪವಾರ್. ಬಳಿಕ ನಾರಾಯಣಗುರು ಕಾಲೇಜಿನ ಪ್ರಾಂಶುಪಾಲರಾದ ಡಾ ವಸಂತ್ ಕುಮಾರ್ ಅವರು ಮಾತನಾಡಿ, 3 ದಿನದ ನಮ್ಮ ಜೀವನದಲ್ಲಿ ನಾವು ಸಂಸ್ಕಾರಯುತವಾಗಿ ಅರ್ಥಪೂರ್ವಕವಾಗಿ ಬದುಕಬೇಕು. ಯುವಕರು ಸಂಸ್ಕಾರಸ್ಥರಾಗಬೇಕು. ಆ ಕಾರ್ಯವನ್ನ ಹಲವು ವರ್ಷಗಳಿಂದ ಸಂಕೇತ ಮಂಗಳೂರು ಮಾಡಿಕೊಂಡು ಬರ್ತಿದೆ ಎಂದು ಹೇಳಿದ್ರು. ಇಂಥ ಕಾಲೇಜುಗಳಲ್ಲಿ, ಇಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮಲ್ಲಿ ಹಲವಾರು ಸಾರಿ ಬಂದಿದ್ದಾರೆ. ಎಲ್ಲ ಈ ಅಮೃತ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸಹ ಗೊತ್ತಿದೆ, ಅಲ್ಲಿ ಕೂಡ ಅವರು ಇಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರು ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ರಂಗ ತರಬೇತಿ ಅಂತ ಹೇಳಿದ್ರೆ, ಇವತ್ತು ನೀವು ನೋಡಿದ ಹಾಗೆ ಯಾರಿಗೆ ಅವರು ತರಬೇತಿ ಕೊಟ್ಟಿದ್ರು ಅವರು ಸಮಾಜದಲ್ಲಿ ಗುರುತಿಸಿಕೊಂಡು ನಿಮ್ಮ ಮುಂದೆ ಇದ್ದಾರೆ ಸಾಕ್ಷಿಗಳ. ಅಂದರೆ ನಾವು ಬದುಕಬೇಕಾದರೆ ನಮ್ಮಲ್ಲಿ ಶ್ವಾಸ ಇರಬೇಕು. ನಾವು ಬದುಕಿದ್ದೇವೆ ಅಂತ ತಿಳಿಸುವುದು ನಮ್ಮಲ್ಲಿ ವಿಶ್ವಾಸ. ಶ್ವಾಸ ಇದ್ದುಕೊಂಡು ನಮ್ಮಲ್ಲಿ ವಿಶ್ವಾಸ ಇದೆ, ನಾವು ಬದುಕುತ್ತಾ ಇದ್ದೇವೆ. ಆದರೆ ಸಮಾಜದ ಎಲ್ಲವನ್ನು ನಾವು ಎದುರಿಸುವ ಶಕ್ತಿಯನ್ನು ಪಡೆಯುವುದು ಆತ್ಮವಿಶ್ವಾಸದ ಮೂಲಕ. ವಿದ್ಯಾರ್ಥಿಗಳಲ್ಲಿ ಆ ಆತ್ಮವಿಶ್ವಾಸ ಮೂಡಬೇಕಾದ್ರೆ ಅವರನ್ನು ಆ ರೀತಿಯಲ್ಲಿ ತರಬೇತಿಗೊಳಿಸಬೇಕಾಗ್ತದೆ. ಇದೇ ವೇಳೆ ಸಂಕೇತ ಮಂಗಳೂರಿದರ ವತಿಯಿಂದ ಹಿರಿಯ ರಂಗಭೂಮಿ ಕಲಾವಿದರಾದ ಪ್ರಕಾಶ್ ನಾಯಕ್ ಬೊಕ್ಕಪಟ್ನ ಅವರನ್ನ ಸನ್ಮಾನಿಸಲಾಯಿತು. ಈ ಮೌಲ್ಯಗಳಿಂದ ನಾವು ಒಂದು ದಿವಸ ಒಂದು ಒಳ್ಳೆಯ ವ್ಯಕ್ತಿಯಾಗಿ ರೂಪಿಸಲು ಅನುಕೂಲವಾಗ್ತದೆ. ಇವತ್ತು ನನಗೆ ಇಲ್ಲಿ ಕರೆದು ಈ ಸಂಕೇತ ತಂಡದಿಂದ ನಾನು ಗೌರವಿಸಿದಾಗೆ ನಿಮಗೆಲ್ಲರೂ ವಂದಿಸ್ತಾ ಹಾಗೂ ನನ್ನ ಪ್ರೀತಿಯ ಜಗನ್ ಪವಾರಿಗೆ ಕೂಡ ನನ್ನ ವಂದನೆ ಸಲ್ಲಿಸ್ತಾ. ಈ ಸಂದರ್ಭದಲ್ಲಿ ಸಂಕೇತ ಮಂಗಳೂರು ರಂಗ ಶಿಕ್ಷಣ ಯೋಜನೆಯ ಸಂಚಾಲಕರಾದ ಜಗನ್ ಪವಾರ್ ಸೇರಿದಂತೆ ಕಲಾವಿದರಾದ ವಿನೋದ್ ಶೆಟ್ಟಿ, ಅವಿನಾಶ್, ವಿದ್ವತ್ ಶೆಟ್ಟಿ ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.